ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇಂದ್ರವಾಗಿರಿಸಿಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ತಂದಿರುವ ಕೋಮು ವಿರೋಧಿ ಕಾರ್ಯಪಡೆಯು ಹಿಂದೂ ವಿರೋಧಿ ಕಾರ್ಯಪಡೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ಭಾಸವಾಗುತ್ತಿದೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು. ಕರಾವಳಿ ಭಾಗದಲ್ಲಿ ಗೋಕಳ್ಳರು ರಾಜಾರೋಷವಾಗಿ ತಲವಾರು ಸಹಿತ ಹಟ್ಟಿಗೆ ನುಗ್ಗಿ ಗೋವುಗಳನ್ನು ಕದ್ದುಕೊಂಡು ಹೋಗಿ ಹತ್ಯೆ ಮಾಡುತ್ತಿದ್ದಾರೆ. ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿವೆ. ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆ ಇರುವ ಮಂಗಳೂರು ಕೇರಳದ ಗಡಿಭಾಗವಾದ್ದರಿಂದ ವ್ಯಾಪಕವಾಗಿ ಡ್ರಗ್ಸ್ ಪ್ರಕರಣಗಳು ಕಂಡುಬರುತ್ತಿವೆ. ಇವುಗಳೇ ಇಲ್ಲಿನ ಗಲಭೆಗಳಿಗೆ ಮೂಲ ಕಾರಣ. ಮೊದಲು ಇವುಗಳಿಗೆಲ್ಲ ಕಡಿವಾಣ ಹಾಕಿ ಆಗ ಯಾವ ಗಲಭೆಯೂ ಇರುವುದಿಲ್ಲ, ಯಾವ ಹೆಚ್ಚುವರಿ ಪೊಲೀಸ್ ಫೋರ್ಸಿನ ಅಗತ್ಯವೂ ಇರುವುದಿಲ್ಲ. ಅದು ಬಿಟ್ಟು ಪೊಲೀಸರು ಯಾವುದೇ ಪ್ರಕರಣವಿಲ್ಲದಿದ್ದರೂ 75-80 ವರ್ಷದ ಹಿರಿಯ ಹಿಂದೂ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿಯಲ್ಲಿ ನುಗ್ಗಿ ಕಿರುಕುಳ ನೀಡುವುದು, ಐವನ್ ಡಿಸೋಜರಂತಹ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ರಾಜ್ಯಪಾಲರನ್ನು ಬಾಂಗ್ಲಾ ಮಾದರಿಯಲ್ಲಿ ಓಡಿಸುತ್ತೇವೆ ಎಂದರೂ ಅವರ ಮೇಲೆ ಪ್ರಕರಣ ದಾಖಲಿಸದಿರುವುದು, ನಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವುದು, ಇಂತಹ ತಾರತಮ್ಯ ನಡೆದಾಗ ಸಾರ್ವಜನಿಕರಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗುತ್ತದೆ ಎಂದರು. ದೃಷ್ಟಿಯಲ್ಲಿ ಒಂದು ವಿಶೇಷವಾದಂತಹ ಸಭೆಯನ್ನ ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ. ನಾನು ಗೃಹ ಸಚಿವರು ಬಂದು ಮಾಡಿದಂತ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಇರಬಹುದು, ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂತ ಉದ್ದೇಶಗಳು, ಕಾರಣಗಳು ಮತ್ತು ಅದಕ್ಕೆ ಆಗುವಂತ ಈ ರೀತಿಯ ಘಟನೆಗಳು ಯಾಕಾಗ ಆಗತ್ತೆ ಅಂತ ಹೇಳುವಂತನ್ನ ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು. ಯಾಕಾಗಿ ಈ ಘಟನೆಗಳಾಗತ್ತೆ, ಇದಕ್ಕಾಗಿ ಈ ರೀತಿಯ ಆಂಟಿ ಕಮ್ಯುನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂತ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು. ಪ್ರಥಮತವಾಗಿ ನಮ್ಮ ಕರಾವಳಿಯ ಕರ್ನಾಟಕ, ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಬಹಳ ಹತ್ತಿರವಾಗಿರುವಂತಹ ಕಾರಣ ವಿಪರೀತವಾದಂತಹ ಶಿಕ್ಷಣ ಸಂಸ್ಥೆಗಳಿದೆ. ಬಹಳ ದೊಡ್ಡ ರೀತಿಯಲ್ಲಿ ಡ್ರಗ್ಸ್ ಮತ್ತು ಗಾಂಜಾದ ಬಹಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ. ಎರಡನೇದು, ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಾವು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರಾರಂಭ ಮಾಡಿದ್ರಿ. ಆಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಉದ್ದೇಶ ಸರಿ ಇದೆ, ಆದರೆ ಅದು ಯಾಕಾಗಿ ಆಗುತ್ತೆ ಅಂತ ಹೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ, ಈಗ ಗೋಹತ್ಯೆ ಅಂತ ಹೇಳುವಂಥದ್ದು ವಿಪರೀತವಾಗಿ ಮನೆಯ ಹಟ್ಟಿ ಒಳಗಡೆ ಬಂದು, ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯ ಗೋವನ್ನ ಕದ್ದುಕೊಂಡು ಹೋಗುವಂತ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕೆ ಆಗದಂತ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂತ ಪರಿಸ್ಥಿತಿಗಳು, ಘಟನೆಗಳು ಸಂಭವಿಸುತ್ತದೆ ಅಂತ ಹೇಳೋದು. ಅದಕ್ಕಾಗಿ ನಾನು ಕೇಳುವಂಥದ್ದು, ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ, ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನ ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತ ಹೇಳೋದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಅಂತ ಹೇಳೋದು ನನ್ನ ಮನವಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. ಮಂಗಳೂರಿನ ಶಕ್ತಿನಗರದ ನಾಲ್ಯ ಪದವು ಮುಗ್ರೋಡಿಯ ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಆಶ್ರಯದಲ್ಲಿ 12ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕ್ರೀಡೋತ್ಸವವು ಮುಗ್ರೋಡಿ ಮೈದಾನದಲ್ಲಿ ನಡೆಯಿತು. ಆಟೋಟ ಸ್ಪರ್ಧೆ, ಮತ್ತೊಂದು ಕಡೆಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರು ಮಡಿಕೆ ಹೊಡೆಯುತ್ತಿರುವುದು, ಇವೆಲ್ಲ ದೃಶ್ಯ ಕಂಡು ಬಂದಿರುವುದು ನಾಲ್ಯ ಪದವು ಮುಗ್ರೋಡಿಯ ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಆಶ್ರಯದಲ್ಲಿ 12ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕ್ರೀಡೋತ್ಸವದಲ್ಲಿ ನಾಲ್ಯ ಪದವು ಮುಗ್ರೋಡಿಯ ಪರಿಸರದವರಿಗೆ ವಿವಿಧ ಕ್ರೀಡಾಕೂಟವನ್ನು ನಡೆಸಲಾಗಿತ್ತು. ಸಮಾರೋಪ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗವಹಿಸಿದ್ರು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಇದೇ ವೇಳೆಯಲ್ಲಿ ತನ್ನ ಶಿಕ್ಷಣ ಸಂಸ್ಥೆಯನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿರುವ ನಾಲ್ಯ ಪದವು ಶಾಲೆಯ ಪ್ರಾಂಶುಪಾಲರಾದ ದಾಕ್ಷಾಯಿಣಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪರಿಸರದ ಜನರಿಗೆ ಕ್ರೀಡೆಯನ್ನು ನಡೆಸುವ ಕಾರ್ಯ ಅನನ್ಯವಾಗಿದೆ ಎಂದರು. ಸಂದರ್ಭದಲ್ಲಿ ನಮ್ಮ ಶಾಲೆಗೆ ತರಗತಿ ಕೋಣೆಯಲ್ಲಿ ಸುಣ್ಣ ಬಣ್ಣದ ವ್ಯವಸ್ಥೆ ಆಗಬೇಕಿತ್ತು. ಈಗಿನ ಹಾಗೆ ಆಗ ನಮಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಸಂಘ ಸಂಸ್ಥೆಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ತರಗತಿ ಕೋಣೆಗಳನ್ನು ಅಂದ ಚಂದ ಮಾಡಬೇಕು, ತರಗತಿ ಕೋಣೆಗಳಲ್ಲಿ ಕಲಿಯುವಂಥ ಮಕ್ಕಳಿಗೆ ಒಂದು ತಾನು ಕುಳಿತಿರುವ ಸ್ಥಳ ಆಕರ್ಷಣೀಯವಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ
ಹೀಗೆ ಅವರನ್ನು ಕೇಳಿಕೊಂಡಂತ ಸಂದರ್ಭದಲ್ಲಿ ಶುಭಕರ ಸರ್ ಅವರು ಕೂಡ ಅವರ ಜೊತೆಯಲ್ಲಿದ್ದರು. ಉಚಿತವಾಗಿ 2 ಭಾನುವಾರ ಆದಿತ್ಯವಾರದ ದಿನಗಳಂದು 2018ರಲ್ಲಿ ಇದು 18-19 ಇಸವಿಯಲ್ಲಿ ಆದಂಥ ಒಂದು ಅವರ ಸೇವಾ ಕೆಲಸ ನಮ್ಮ ಶಾಲೆಗೆ. ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಪ್ರೇಮ ಮಿಸ್ ಅಂತ ಇದ್ರು. ನಾವುಗಳು ಅವರನ್ನು ಸಂಪರ್ಕಿಸಿದ ಕೂಡಲೇ ಅವರು ಬಹಳ ಮುಕ್ತವಾಗಿ ಉಚಿತವಾಗಿ ಯಾವುದೇ ₹1 ನಮ್ಮಲ್ಲಿ ಯಾವುದನ್ನು ಬೇಡಿಕೆ ಇಡದೆ ಉಚಿತವಾಗಿ ಸೇವೆಯನ್ನು ಮಾಡಿ 2 ಆದಿತ್ಯವಾರದ ದಿನಗಳಂದು ನಮ್ಮ ಎಲ್ಲ ತರಗತಿ ಕೋಣೆಗಳಿಗೆ ಸುಣ್ಣ ಬಣ್ಣವನ್ನು ಮಾಡಿಕೊಟ್ಟು ತರಗತಿ ಕೋಣೆಯನ್ನು ಚಂದ ಕಾಣಿಸಿಕೊಟ್ಟು ಮಕ್ಕಳಿಗೆ ಕಲೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅಲ್ಲಿಂದ ಇವತ್ತಿನವರೆಗೆ ನಮಗೆ ಮುಗ್ರೋಡಿ ಅನ್ನುವ ಪದ ಬಹಳ ನೆನಪಿನಲ್ಲಿ ಬರುವಂಥದ್ದು. ಮುಗ್ರೋಡಿ ಅಂತ ಹೇಳಿದ ಕೂಡಲೇ ಈ 3 ಜನರು ನೆನಪಿಗೆ ಬರ್ತಾ ಇರ್ತಾರೆ ಯಾವಾಗಲೂ ಕೂಡ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾಧ್ಯಕ್ಷ ಮಹೇಶ್ ಜೋಗಿ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಕ್ರೀಡಾಕೂಟವು ಸಾಕಷ್ಟು ಪರಿಣಾಮವಾಗಿ ಬೀರುತ್ತದೆ. ಯಾಕೆಂದರೆ ನಮ್ಮನ್ನು ಒಗ್ಗೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇತ್ತೆ ಕ್ರೀಡೆ ಬಂದ ಕೆಲವರಿಗೆ ಮೊಬೈಲ್ ಮಾತ್ರ ತೂದು ಗೊತ್ತು ಅದಲ್ಲ ಎಂಕ್ಲ ದಾದ ಕ್ರೀಡೆ ಪೂರ ಉಂಟು ಬಂದ ಐತ ಒಂಜಾತು ಲೀಸ್ಟ್ ಮೊಬೈಲ್ ಇರ್ದೆತ್ತು ಬಂದೆ ಅಣ್ಣ ನಮ್ಮ ಸಾಂಪ್ರದಾಯಿಕ ಕ್ರೀಡೆಲು ದಾಯಿಗೆ ಈ ರೀತಿಯ ಮೊಸರು ಕುಡಿಕೆಡೆ ನಮ್ಮ ಮಡಿಕೆ ಹೊಡೆಪುಣ ನಮ್ಮ ಹಗ್ಗ ಜಗ್ಗಾಟ ಓಟ ಲಗೋರಿ ಬೇರೆ ಬೇರೆ ರೀತಿಯ ಸಾಂಪ್ರದಾಯಿಕ ಆಟೋಟನು ನಾವು ಮಲ್ಪ ಆ ಆಟೋಟದ ಪಿರವುಡು ಒಂಜಾತ್ ಸಾಂಪ್ರದಾಯಿಕ ವಿಚಾರ ಉಪ್ಪ ಐನು ಪೂರ ಮಲ್ಪರೆ ನಮ್ಮ ಜೋಕ್ಲೆಗೆ ಕಲ್ಪನೆ ಮಾಡೋದು ಈ ರೀತಿಯ ಕ್ರೀಡೋತ್ಸವ ಅವಳು ಕೃಷ್ಣ ಜನ್ಮಾಷ್ಟಮಿದ ಒಟ್ಟಿಗೆ ಕೃಷ್ಣಗೆ ಇಷ್ಟ ಏನಂಚಿನ ಆ ಜೋಕ್ಲೆನ ಆಟ ಓಟ ಪಾಠ ತಿಂಡಿ ತಿನಿಸು ಅನ್ಪ ಅವೇ ರೀತಿ ಕೃಷ್ಣಗೆ ಏರು ಇಷ್ಟ ಬಂದ ಜೋಕ್ಲು ಆ ಜೋಕ್ಲೆಗೆ ಒಂದಾತ್ ವ್ಯವಸ್ಥೆನ ಕ್ರೀಡೆನ ಕೊಡ್ದು ಅಕ್ಲೆ ನಾವು ಮಧ್ಯೆ ಒಂದು ಸ್ಪರ್ಧೆ ಕೊಡ್ದು ಅಕ್ಲೆಗೆ ಬೇರೆ ರೀತಿಯ ಆಟೋಟ ಸ್ಪರ್ಧೆನ ಮಲ್ಪಂಚಿ ನಾವು ಈ ಸಮಿತಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಮತ್ತು ವಾಗ್ಮಿ ದಯಾನಂದ ಕತ್ತಲ್ ಸರ್ ಅವರು ಮಾತನಾಡಿ, ವಿ4 ನ್ಯೂಸ್ ಹಲವಾರು ಮಂದಿಗೆ ದಾರಿದೀಪ ನೀಡಿರುವ ಸಂಸ್ಥೆಯಾಗಿದೆ. ಯಾವುದೇ ಕಾರ್ಯಕ್ಕೂ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದ ಅವರು, ಸಾಂಪ್ರದಾಯಿಕ ಕ್ರೀಡೆಯ ಮೂಲಕ ನಮ್ಮ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಎಂದು ಹೇಳಿದರು. ನಮ್ಮ ತುಳುನಾಡದ ನ್ಯಾಯ ನಿಷ್ಠೂರ ನೇರ ಸುದ್ದಿ ಸಂದೇಶನು ಸಂದೈತ ಮಲ್ಪನಂಚೆತ್ತನ ವಿ4 ಚಾನಲ್ ನಮ್ಮೊಟ್ಟಿಗೆ ಉಂಟು ಮಾಧ್ಯಮ ಪ್ರತಿನಿಧಿಯಾಗ ವಿ4 ಚಾನಲ್ದ ಬಗ್ಗೆ ನಮ್ಮೊಂಜಿ ತೆರಿಪಾವಡೆ ಹಾಕೊಂಡು ಈ ಸಂದರ್ಭ ನಮ್ಮೆಲ್ಲರೇ ಖಾಲಿ ಚಾನಲ್ ಎಣ್ಣಿಬ ಒಂಜಿ ಶೋಷಿತ ಸಮುದಾಯದ ಭಾರಿ ಕ್ಲಿಷ್ಟಕರವಾದ ಬದುಕುನಂಚಿತ್ತಿನ ಒಜಾತಿ ವ್ಯಕ್ತಿಗಳನ್ನು ಲೆಕ್ಕದ ಶಿಕ್ಷಣ ಕೊಡ್ದು ಅಕ್ಲಂಜಿ ಸಾಧಕೀರಾದ ಮಲ್ತನಂಚಿತ್ತನ ಕೀರ್ತಿ ವಿ4 ಚಾನಲ್ದ ನಮ್ಮ ಗುರುಕಾರ್ಯದ ಗುಂಡು ಚಾನಲ್ ತೂತನವೆನ್ನ ಕನ್ನಡ ಇಚ್ಚಿಪ್ಪು ಒಂಜಿ ಬಾರಿ ಮಲ್ಲ ಒಂಜಿ ಸಂಗೀತಗಾರ ಇತ್ತೇರಿ ಆರೆಗೆ ಆಶ್ರಯ ಕೊಡ್ದು ಅನ್ನ ಸಂಗೀತನು ಒಜಾತ್ ಜೋಕುಲೆಗೆ ಪಟ್ಟುನವರೆ ಮುಟ್ಟು ಅರೆಗೆ ಬೆರಿತಾಂಗ ಕೊಡ್ತಾನಕಲು ವಿ4 ಚಾನಲ್ ದಕ್ಕಲು ಯಾನು ತುಳು ಅಕಾಡೆಮಿದ ಒಂಜಿ ಗುರುಕಾರ ಆದಿಪ್ಪುನಗ ವಿ4 ಚಾನಲ್ ದಕ್ಕಲು ಬಾರಿ ಮೋಕೆಡೆ ಮಾನದಿಗೆ ಮಲ್ತದಿ ತೆರವಿನ ನೆಂಪು ಮಲ್ತಂದ್ರೆ ಬೊಕ್ಕ ಯೋಚನೆ ಮಲ್ಪಲೆ ದಾಯ ಬಂದ್ಬೇಕೆಂಡ ತುಳುವ ನೆಲಟ ದೈವ ಆರಾಧಕ್ಕೆ ಅಷ್ಟೇಮಿ ಆಚರಣೆ ಎಂಚಂದು ಕೆಂಡ ಅಕುಲ ಅಷ್ಟೇನಿಗೆ ಬೇತೆ ಬೇತೆ ರೀತಿಯ ಉತ್ತರದ ಪದ್ಧತಿ ಆಚರಣೆ ಮಲ್ಪುಜ ಎಂಕಲ್ನ ಅಷ್ಟೇಮಿ ಆಚರಣೆ ಇಂಚೆಗೆಂಡ ಅಷ್ಟೇಮಿದಾನೆ ಪೇರಡ್ಗೆ ಮಲ್ಪುನು ಮಂಚವಡು ದೀಪಿನು ದೈವದ ಮಂಚವಡು ಇದು ಕೈ ಮುಗ್ಗಿನು ಸ್ವಾಮಿ ದೇವರೇ ಪೇರಡ್ಗೆ ದೀಯ ಅಂತ ಯೋಚನೆ ಮಲ್ಪಲೆ ನಮ್ಮ ದೈವಾರಾಧನೆಯ ಪರಂಪರೆಡೆ ಅಷ್ಟಮಿದ ಆಚರಣೆ ಅಪ್ಪಂಡ ನಮ್ಮ ಈ ಅಷ್ಟಮಿದ ಆಚರಣೆನ ನಮ್ಮ ದಾಯ ಈತ ಗೌಚಿಟ ಮಲ್ಪುವ ದಾಯ ಮಲ್ಪಕೆಂಡ ಐತ ಉಳೈಲ ಒಂಜಿ ಬಾರಿ ಅದ್ಭುತವಾಯಿನ ತಿರ್ಲುಂಡು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಹಗ್ಗ ಚೊಕ್ಕಾಟ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ನಡೆಸಲಾಗಿದ್ದು, ಇದರಲ್ಲಿ ವಿಜೇತರಿಗೆ ಗಣ್ಯರು ಬಹುಮಾನವನ್ನು ನೀಡಿ ಗೌರವಿಸಿದರು.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಭಾಗವಹಿಸಿದ್ದು, ಈ ಸಂದರ್ಭ ರಕ್ಷಾಬಂಧನ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಬೆಳಕಿನ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ ಅವರು ಉದ್ಘಾಟಿಸಿದರು. ಈ ವೇಳೆ ನಿಕಟಪೂರ್ವ ಕಾರ್ಪೊರೇಟರ್ ಶಕೀಲಾ ಕಾವಾ, ಅಂಗನವಾಡಿ ಶಿಕ್ಷಕರಾದ ಹರಿಣಾಕ್ಷಿ, ಶ್ಯಾಮಲಾ, ಅಶ್ವಿನಿ, ಆಶಾ ಕಾರ್ಯಕರ್ತೆ ಚಂದ್ರಿಕಾ, ನೇಜುಗುರಿ ಗುಂಪಿನ ಅಧ್ಯಕ್ಷರಾದ ಅರುಣ್ ಡಿಸೋಜಾ, ವಿಜಯ್ ಶೆಣೈ ಕೊಡಂಗೆ ಉಪಸ್ಥಿತರಿದ್ದರು. ಸಮಾರೋಪ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಕಾರ್ಪೊರೇಟರ್ ವನಿತಾ ಪ್ರಸಾದ್, ಬಿಜೆಪಿ ಪೂರ್ವ ಮಹಾಶಕ್ತಿ ಅಧ್ಯಕ್ಷರಾದ ರವಿಚಂದ್ರ ಕಾನಡ್ಕ, ವಿದ್ಯಾದೀವಿಗೆ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ದೇವಾನಂದ ಬೋಲ್ಯ, ಗ್ರಾಮ ಲೆಕ್ಕಾಧಿಕಾರಿ ರಾಜ್ಕುಮಾರ್, ಶಿವಶಕ್ತಿ ತರುಣ ವೃಂದ ಅಧ್ಯಕ್ಷರಾದ ವಿಜಯ್, ಶ್ರೀ ಆದಿಶಕ್ತಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸೇವಾ ಸಮಿತಿ ಗೌರವಾಧ್ಯಕ್ಷ ಪದ್ಮನಾಭ, ಅಧ್ಯಕ್ಷರಾದ ಸಚಿನ್, ಉಪಾಧ್ಯಕ್ಷ ಶುಭಕರ್, ಕಾರ್ಯದರ್ಶಿ ಗೋಪಾಲ್ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಮ್ಮ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಇದರ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮುಣ್ಕೂರು ಮುಲ್ಲಡ್ಕ ಗ್ರಾಮಸ್ಥರಿಗೆ ಕೆಸರ್ದ ಗೊಬ್ಬುಲು ಕಾರ್ಯಕ್ರಮವು ಮುಣ್ಕೂರು ಗರಡಿ ಇಂದಿರಾನಗರ ಬಳಿ ನೂಜಿಗದ್ದೆಯಲ್ಲಿ ನಡೆಯಿತು. ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಮದಾಸ್ ಅವರು ಆಶೀರ್ವಚನ ನೀಡಿ ಮಾತನಾಡಿ, ತುಳುನಾಡಿನ ಮಣ್ಣು ಅತ್ಯಂತ ಪವಿತ್ರವಾಗಿದ್ದು ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಮಣ್ಣಿನಲ್ಲಿ ಶ್ರಮಪಟ್ಟು ದುಡಿದ ಹಿರಿಯರು ಇಂದಿಗೂ ಯಾವುದೇ ಕಾಯಿಲೆಗಳಿಲ್ಲದೆ ಆರೋಗ್ಯವಂತರಾಗಿದ್ದಾರೆ ಎಂದರು. ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಸುರೇಂದ್ರ ಶೆಟ್ಟಿ ಕೋರಿಬೆಟ್ಟುಗುತ್ತು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಯುವಕರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸ್ಥೈರ್ಯ ಹಾಗೂ ಆರೋಗ್ಯವಂತರಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ಸಮಾಜಮುಖಿ ಚಿಂತನೆಗಳ ಮೂಲಕ ಮನೆ ಮಾತಾಗಿರುವ ನಮ್ಮ ಫ್ರೆಂಡ್ಸ್ ಗ್ರಾಮೀಣ ಕ್ರೀಡಾಕೂಟವನ್ನು ಸಂಘಟಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ನಮ್ಮ ಫ್ರೆಂಡ್ಸ್ ಸಂಚಾಲಕ ಅರುಣ್ ರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮುಲ್ಲಡ್ಕ ಪರಾರಿ ರವೀಂದ್ರ ಶೆಟ್ಟಿ, ಮುಣ್ಕೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ದೇವಪ್ಪ ಸಪಳಿಗ, ಜಯರಾಮ್ ಕುಲಾಲ್, ಗ್ರಾಮ ಪಂಚಾಯತ್ ಸದಸ್ಯ ಭಾಸ್ಕರ್ ಶೆಟ್ಟಿ, ಸಂದೀಪ್ ಶೆಟ್ಟಿ ಸಚ್ಚೇರಿ ಪರಾರಿ, ಅಶೋಕ್ ಶೆಟ್ಟಿ, ಬೋಳದಗುತ್ತು ಸಂತೋಷ್ ಶೆಟ್ಟಿ, ಮುಂಬೈ ಉದ್ಯಮಿ ವಸಂತ ಪೂಜಾರಿ, ಶೇಖರ್ ಪೂಜಾರಿ ದಡ್ಡು, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಶೇಖರ್ ಶೆಟ್ಟಿ, ಉದಯ್ ಹೆಗ್ಡೆ, ಸಂತೋಷ್ ಕುಲಾಲ್ ಇನ್ನ, ಜೆಸಿಐ ಅಧ್ಯಕ್ಷ ವಸಂತ್, ಕೃಷ್ಣ ಶೆಟ್ಟಿ ಮುಲ್ಲಡ್ಕ, ಸುಧಾಕರ್ ಕುಲಾಲ್, ಉದಯ್ ಮುಡ್ಕೂರು, ಆನಂದ್ ಸಾಲ್ಯಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉದಯ ಮುಡ್ಕೂರು ಸ್ವಾಗತಿಸಿ ಪ್ರಶಾಂತ್ ಶೆಣೈ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮುಲ್ಲಡ್ಕ ಪರಾರಿ ರವೀಂದ್ರ ಶೆಟ್ಟಿಯವರ ಕಂಬಳದ ಕೋಣಗಳನ್ನು ಸನ್ಮಾನಿಸಲಾಯಿತು. ಹಲೋ ಕಪ್ಪಂಗಿದ ಈರ ಕಪ್ಪಂಗಿದೆ ಅವನ್ನ ಯಾನ ಕಪ್ಪಂಗಿ ಮಾಡೋದು ಉಂಡಿ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ತಮಿಳಿನಲ್ಲಿ ರಾಮಾಯಣ ಕಾವ್ಯ ಬರೆದಿದ್ದ ಕಂಬ ಕವಿಯ ಹೆಸರಿನಲ್ಲಿ ಕೊಡುವ ಪ್ರಶಸ್ತಿ ಸ್ವೀಕರಿಸಿದ ತಮಿಳು ಕವಿ ವೈರಮುತ್ತು ರಾಮನ ಬಗೆಗೆ ಹೇಳಿದ್ದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ತಮಿಳುನಾಡಿನ ರಾಮಾಯಣ ಕಾವ್ಯ ಕೃತಿ ರಚಿಸಿದ್ದ ಕಂಬ ಕವಿಯ ಪ್ರಶಸ್ತಿಯನ್ನು ಕವಿ ಸಾಹಿತಿ ವೈರಮುತ್ತು ಸ್ವೀಕರಿಸಿದ್ರು. ಸಭೆಯಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಕೂಡ ಹಾಜರಿದ್ದರು. ಸೀತೆಯನ್ನು ಪರಿತ್ಯಜಿಸಿದ ರಾಮ ತಲೆ ಕಳೆದುಕೊಂಡಿದ್ದ. ಈ ಸ್ಥಿತಿಯಲ್ಲಿ ರಾಮನ ಮೇಲೆ ಐಪಿಸಿ ಸೆಕ್ಷನ್ 84 ಹೊರಿಸುವುದು ಕೂಡ ಸಾಧ್ಯವಿಲ್ಲ. ಕವಿ ಕಂಬನಿಗೆ ಐಪಿಸಿ ತಿಳಿದಿರಲಿಲ್ಲವಾದರೂ ಸಮಾಜ ತಿಳಿದಿತ್ತು. ಹಾಗಾಗಿ ಪೂಜಾರ್ಹತೆ ಕಳೆದುಕೊಂಡುದನ್ನು ಸೂಕ್ಷ್ಮವಾಗಿ ಹೇಳಿದ್ದಾನೆ ಎಂದು ವೈರಮುತ್ತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಾ ಹೇಳಿದರು. ಇದು ವಿವಾದಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಬಿಜೆಪಿಯವರನ್ನು ಕೆರಳಿಸಿದೆ. ಬಿಜೆಪಿ ನಾಯಕ ಸಿಆರ್ ಕೇಶವನ್ ಇದನ್ನು ವಿರೋಧಿಸಿ ಪೋಸ್ಟ್ ಮಾಡಿದ್ದಾರೆ.
ವೈರಮುತ್ತು ರಾಮಸ್ವಾಮಿಯವರಿಗೆ ಸಮಯ ಸಿಕ್ಕಾಗಲೆಲ್ಲ ಹಿಂದೂ ದೇವರುಗಳನ್ನು ಅವಹೇಳನ ಮಾಡುವುದು ಅಭ್ಯಾಸವಾಗಿದೆ. ಕಂಬ ರಾಮಾಯಣವನ್ನು ತಿರುಚಿ ರಾಮ ತಲೆಯ ಹಿಡಿತ ಕಳೆದುಕೊಂಡಿದ್ದ ಎಂದು ಹೇಳಿರುವುದು ಖಂಡನಾರ್ಹ ಎಂದು ಅವರು ಎಕ್ಸ್ಪೋಸ್ಟ್ನಲ್ಲಿ ಬರೆದಿದ್ದಾರೆ. அட பாவி, 2 காரியம் மாத்தி மாத்தி செஞ்சிருக்கியே. நீ ஆள வேண்டிய அரசை உன் தம்பிக்கு கொடுத்தாய், நான் ஆள வேண்டிய அரசை என் தம்பிக்கு கொடுத்தாய். எப்படி காரியம் செய்திருக்கிறாய்? ஆனால் பரவாயில்லை, நீ புத்தி மாறி போயிட்ட. அங்கதான் வர்றான். ஆவியை, சனகன் பெற்ற அன்னத்தை, அமிழ்தின் வந்த தேவியை பிரிந்த பின்னர் திகைத்தனை போலும் செய்கை. இங்க வச்சிருக்க வார்த்தையை 10,000 பாட்டில் நீங்க பாத்தீங்கன்னா இந்த வார்த்தையில் இருக்கக்கூடிய வீரியம், அழகு, நீட்சி, ஆழம் ரொம்ப கவனித்து பார்க்கணும். திகைத்தனை போலும் செய்கை. ಒಬ್ಬರ ಬಳಿ ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಇವೆಲ್ಲ ಇದ್ದರೂ ಅವರು ಭಾರತೀಯ ಆಗುವುದಿಲ್ಲ ಎಂದು ಬಾಂಬೆ ಉಚ್ಚ ನ್ಯಾಯಾಲಯವು ಹೇಳಿತು. ಬಾಬು ಅಬ್ದುಲ್ ರವೂಫ್ ಸರ್ದಾರ್ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಬಾಂಗ್ಲಾದೇಶದಿಂದ ಬಂದ ಈ ವ್ಯಕ್ತಿ 1955ರ ಭಾರತೀಯ ಪೌರತ್ವ ನಿಯಮದಂತೆ ಭಾರತೀಯ ಅಲ್ಲ ಎಂದು ಹೇಳಿತು. ನ್ಯಾಯಮೂರ್ತಿ ಅಮಿತ್ ಬೋರ್ಕರ್ ಅವರು ಹಾಗಾಗಿ ಅಬ್ದುಲ್ ರವೂಫ್ರಿಗೆ ಜಾಮೀನು ನೀಡಲಾಗುವುದು ಎಂದು ತೀರ್ಪು ನೀಡಿದರು. ಪಾಸ್ಪೋರ್ಟ್ ಮತ್ತು ವೀಸಾ ಅವಧಿ ಎಂದೋ ಮುಗಿದಿದ್ದರೂ ಕಳೆದ 1 ದಶಕದಿಂದ ಭಾರತದಲ್ಲಿ ವಾಸಿಸುತ್ತಿರುವ ಅಬ್ದುಲ್ ರವೂಫ್ ಹೊಂದಿರುವ ದಾಖಲೆ ನಂಬಿಕಾರ್ಹವಲ್ಲ ಎಂದು ನ್ಯಾಯಾಲಯ ಹೇಳಿತು. ನಾನಾ ಮಾರ್ಗದಿಂದ ಆಧಾರ್, ವೋಟರ್ ಐಡಿ, ಪ್ಯಾನ್ ಹೊಂದಿದ್ದರೂ ಇದನ್ನು ಭಾರತೀಯತೆಗೆ ದಾಖಲೆ ಎಂದು ಪರಿಗಣಿಸಲಾಗದು ಎಂದು ಕೋರ್ಟ್ ಹೇಳಿತು. ಭಾರತೀಯ ನ್ಯಾಯ ಸಂಹಿತೆಯಡಿ ಅಕ್ರಮ ನಿವಾಸಿ ಎಂದು ಆತನನ್ನು ಬಂಧಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. ಮಂಗಳೂರಿನ ವಾಮಂಜೂರಿನಲ್ಲಿರುವ ಮಾನಸ ವಾಟರ್ ಪಾರ್ಕ್ ಮತ್ತು ರೆಸಾರ್ಟ್ನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ 15ರಿಂದ 17ರವರೆಗೆ ಫ್ರೀಡಂ ಫೆಸ್ಟ್ 2025 ಆಯೋಜಿಸಿದ್ದಾರೆ. ಪ್ರವಾಸಿಗರಿಗೆ ಹಲವು ವಿಶೇಷ ಕೊಡುಗೆಗಳನ್ನು ನೀಡುವ ಮೂಲಕ ಮಾನಸ ವಾಟರ್ ಪಾರ್ಕ್ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಇದೀಗ ಫ್ರೀಡಂ ಫೆಸ್ಟ್ 2025 ಆಯೋಜಿಸಿ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದಾರೆ. ಫ್ರೀಡಂ ಫೆಸ್ಟ್ 2025ಕ್ಕೆ ಪಾರ್ಕ್ ಎಂಟ್ರಿಗಾಗಿ ಕೇವಲ 299 ರೂಪಾಯಿಗಳ ವಿಶೇಷ ಆಫರ್ ನೀಡಲಾಗುತ್ತಿದೆ. ಈ ಆಫರ್ ಆಗಸ್ಟ್ 15, 16, 17ರಂದು ಮಾನಸ ವಾಟರ್ ಪಾರ್ಕ್ನಲ್ಲಿ ಸಿಗಲಿದೆ. ಈಗಾಗಲೇ ಮಾನಸ ವಾಟರ್ ಪಾರ್ಕ್ನಲ್ಲಿ ವಿವಿಧ ಪ್ರಕಾರಗಳ ನೀರಾಟಗಳ ಮೂಲಕ ಜನರನ್ನು ಮನರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಟರ್ ರೈಡ್, ಮ್ಯೂಸಿಕಲ್ ಫೌಂಟೇನ್, ರೈನ್ ಡ್ಯಾನ್ಸ್, ವೇವ್ ಪೂಲ್, ಸ್ಲೈಡ್ಸ್, ಸ್ಕೈ ಸೈಕ್ಲಿಂಗ್ ಸೇರಿದಂತೆ ವಿವಿಧ ಪ್ರಕಾರಗಳ ನೀರಾಟಗಳು ಪ್ರವಾಸಿಗರ ಮನಸೂರೆಗೊಂಡಿದೆ. ಈ ಬಾರಿಯ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ 15ರಿಂದ 17ರವರೆಗೆ ಫ್ರೀಡಂ ಫೆಸ್ಟ್ 2025 ಆಯೋಜಿಸಿ ಜನರನ್ನು ಮನರಂಜಿಸಲಿದೆ. ಹೆಚ್ಚಿನ ಮಾಹಿತಿಗಾಗಿ 7022024365 ಅನ್ನು ಸಂಪರ್ಕಿಸಬಹುದು. Looking for fun this monsoon? Head to Manasa Water Park in Mangalore. Dive into thrilling water rides, relaxing pools and exciting attractions for all ages. Kids will love our splash zones and exciting kiddie rides, while youngsters can enjoy the adrenaline-pumping slides and wave pools. Plus, experience Karnataka's largest wave pool only at Manasa Water Park. Join us and have tons of fun with your loved ones. Manasa Water Park, Mangalore. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಜಿಲ್ಲೆಯಲ್ಲಿ ಅಪರಾಧ ಚಟುವಟಿಕೆಗಳ ಕಣ್ಗಾವಲು ನಡೆಸುವುದಕ್ಕೆ ಕೋಮು ಸೂಕ್ಷ್ಮ ಮತ್ತು ಆಯಕಟ್ಟಿನ 207 ಪ್ರದೇಶಗಳಲ್ಲಿ 601 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ನಿರೀಕ್ಷಕ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಸುಮಾರು 2.50 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಚೇಂಬರ್ ಆಫ್ ಕಾಮರ್ಸ್ ಕೈಜೋಡಿಸಿದೆ. ಯೋಜನೆಯ ಆರಂಭಿಕ ಹಂತದಲ್ಲಿ ಜಿಲ್ಲೆಯ ಗಡಿ ಪ್ರದೇಶಗಳು ಮತೀಯ ಸೂಕ್ಷ್ಮ ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಕ್ಯಾಮೆರಾಗಳ ಮೂಲಕ ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಂನಲ್ಲಿ ನಿರಂತರವಾಗಿ ವೀಕ್ಷಣೆ ನಡೆಸಲಾಗುವುದು ಎಂದರು. ಕಳ್ಳತನದಂತಹ ಪ್ರಕರಣಗಳನ್ನು ತಡೆಯುವ ಉದ್ದೇಶದಿಂದ 50ರಿಂದ 100 ಮನೆಗಳಿರುವ ವಠಾರಕ್ಕೆ ತರಬೇತಿ ಪಡೆದ ಗಾರ್ಡ್ಗಳನ್ನು ನೇಮಿಸುವ ದೃಷ್ಟಿ ಯೋಜನೆ ಈಗಾಗಲೇ ಉಡುಪಿ ನಗರ, ಶಿರ್ವಾ ಮತ್ತು ಗಂಗೊಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ 2 ಕಡೆ ಹಾಗೂ ಕುಂದಾಪುರ, ಹೆಬ್ರಿ, ಕಾರ್ಕಳ ನಗರ, ಹಿರಿಯಡ್ಕ, ಶಂಕರನಾರಾಯಣ ಮತ್ತು ಬ್ರಹ್ಮಾವರ ಠಾಣೆ
ಠಾಣಾ ಸರಹದ್ದಿನ ತಲಾ 1 ಕಡೆಗಳಲ್ಲಿ ಒಟ್ಟು 12 ಕಡೆಗಳಲ್ಲಿ ದೃಷ್ಟಿ ಯೋಜನೆಯನ್ನು ಆರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಉಳಿದ ಭಾಗಗಳಲ್ಲಿ ಇನ್ನೂ 21 ಕಡೆಗಳಲ್ಲಿ ಯೋಜನೆಯನ್ನು ವಿಸ್ತರಿಸಲಾಗುವುದು ಎಂದು ಎಸ್ಪಿ ತಿಳಿಸಿದರು. ಡ್ರಗ್ಸ್ ಮುಕ್ತ ಉಡುಪಿ ಧ್ಯೇಯವಾಕ್ಯದೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತು ನಿಯಂತ್ರಿಸಲು ಆಂಟಿ ಡ್ರಗ್ ಅವೇರ್ನೆಸ್ ಕಮಿಟಿ ಆರಂಭಿಸಲಾಗಿದೆ. ಜಿಲ್ಲೆಯ 120 ಪಿಯು ಕಾಲೇಜು ಹಾಗೂ 46 ವೃತ್ತಿಪರ ಕಾಲೇಜು ಸೇರಿದಂತೆ 166 ಕಾಲೇಜುಗಳಲ್ಲಿ ಕಮಿಟಿಯನ್ನು ರಚಿಸಲಾಗಿದೆ. ಈ ಕಮಿಟಿಯಲ್ಲಿ ಕಾಲೇಜಿನ ಪ್ರಿನ್ಸಿಪಲ್, 2 ಸಿಬ್ಬಂದಿ ಹಾಗೂ ಪ್ರತಿ ತರಗತಿಯ ಓರ್ವ ವಿದ್ಯಾರ್ಥಿಗಳಿರುತ್ತಾರೆ. ಸ್ಥಳೀಯ ಠಾಣಾಧಿಕಾರಿ ನೋಡಲ್ ಅಧಿಕಾರಿಯಾಗಿರುತ್ತಾರೆ. ವಾಕ್ಥಾನ್ನಂತಹ ಜಾಗೃತಿ ಕಾರ್ಯಕ್ರಮ, ಪ್ರತಿ 3 ತಿಂಗಳಿಗೊಮ್ಮೆ ನೋಡಲ್ ಅಧಿಕಾರಿಯ ಸಭೆ, ತಜ್ಞ ವೈದ್ಯರಿಂದ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ, ಮಾದಕ ವಸ್ತು ಸೇವನೆ ಪತ್ತೆಯಾದ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ, ಮಾದಕ ವಸ್ತು ಪೂರೈಕೆದಾರರ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದರು. ಜಿಲ್ಲಾಧಿಕಾರಿ ನೇತೃತ್ವದ ಜಿಲ್ಲಾ ಮಟ್ಟದ ಸಮಿತಿಗೆ ನೋಡಲ್ ಅಧಿಕಾರಿಯಾಗಿ ಸೆನ್ ಅಪರಾಧ ಠಾಣೆಯ ಡಿವೈಎಸ್ಪಿ ಇರುತ್ತಾರೆ. ಯಾವುದೇ ಇತರ ಉಪಯುಕ್ತ ಮಾಹಿತಿಯ ಬಗ್ಗೆ ಅವರನ್ನು ಸಂಪರ್ಕಿಸುವಂತೆ ತಿಳಿಸಲಾಗಿದೆ ಎಂದು ಎಸ್ಪಿ ತಿಳಿಸಿದರು. ಇದರಲ್ಲಿ ನಂಬರ್ ಪ್ಲೇಟ್ ರೀಡರ್ ಕ್ಯಾಮೆರಾಸ್ ಈಗ ನಾವು ಮಾಳಾ ಜಂಕ್ಷನ್, ಹೊಸಮಾರ್ ಜಂಕ್ಷನ್, ಸಚ್ಚಾರಿಪೇಟೆ, ಇದು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣಾ ಲಿಮಿಟಲ್ಲಿ, ಕಾರ್ಕಳ ಟೌನ್ ಅಲ್ಲಿ ಸಾನೂರು, ಹೆಬ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸೋಮೇಶ್ವರ, ಮಾಸಿಬೇಲಲ್ಲಿ ಹೊಸಂಗಡಿ ಚೆಕ್ ಪೋಸ್ಟ್, ಕೊಲ್ಲೂರಲ್ಲಿ ನಗೋಡಿ ಅಥವಾ ದಳಿ ಚೆಕ್ ಪೋಸ್ಟ್, ಗಂಗೊಳ್ಳಿಯಲ್ಲಿ ಇದು ನಮ್ದು ಗಡಿ ಪ್ರದೇಶದಲ್ಲಿ ಇರುವುದು. ಅದಲ್ಲದೆ ಸ್ವಲ್ಪ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಸ್ ಅಥವಾ ತುಂಬಾ ಜನ ಓಡಾಡ್ತಾ ಇರುವಂತ ಏರಿಯಾ, ಆ ತರ ಐಡೆಂಟಿಫೈ ಮಾಡಿ 3 ಕಡೆ ನಾವು ಅಡಿಷನಲಿ ನಂಬರ್ ಪ್ಲೇಟ್ ಕ್ಯಾಮ್ರಾಸ್ ಹಾಕ್ತಿದ್ದೀವಿ, ರೀಡರ್ ಕ್ಯಾಮ್ರಾಸ್. ಅದು ಮೇಲ್ಗಂಗೊಳ್ಳಿ, ಮಲ್ಪೆ ಬೀಚ್ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್. ಇದಲ್ಲದೆ ಈ ಪ್ರಾಜೆಕ್ಟ್ ಹೊರತುಪಡಿಸಿ ನಮ್ಮ ಉಡುಪಿ ಮುನ್ಸಿಪಾಲಿಟಿದವರು 10 ಕಡೆ ನಮಗೆ ಆಲ್ರೆಡಿ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೀಡರ್ CCTV ಕ್ಯಾಮ್ರಾ ಸಿಟಿ ಒಳಗಡೆ ಅಳವಡಿಸ್ತಿದ್ದೀವಿ. ಆ ಜಾಗಗಳನ್ನು ಹೊರತುಪಡಿಸಿ ಈ ಪ್ರಾಜೆಕ್ಟ್ ಮತ್ತು ಉಳಿದ ಏರಿಯಾಗಳಲ್ಲಿ ನಾವು ಮಾಡಿಸ್ತಾ ಇರುವಂಥದ್ದು. ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗಿಂತ ಹೆಚ್ಚಾಗಿ ಕ್ರೈಮ್ ಪ್ರಿವೆನ್ಷನ್ ನಮ್ದು ಆಗ್ತದೆ. ಬಟ್ ನಮಗೆ ಹೆಂಗಾದ್ರೂ CCTV ಫುಟೇಜಸ್, ನಂಬರ್ ಪ್ಲೇಟ್ ಡೀಟೇಲ್ಸ್ ಎಲ್ಲ ಸಿಗ್ತದೆ. ಇನ್ನು ಮುಂದುವರಿಸಿ ಬೇಕಾದ್ರೆ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಚಲಾನ್ಸ್ ಸಹ ಇದೇ ಸಿಸ್ಟಮ್ ಇಂದ ಮಾಡಬಹುದು. ಬಟ್ ಸದ್ಯದ ಸ್ಕೀಮ್ ಅಲ್ಲಿ ನಾವು ಅದರ ಬಗ್ಗೆ ಆ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಬಗ್ಗೆ ಜಾಸ್ತಿ ಆದ್ಯತೆ. ಸುದ್ದಿಗೋಷ್ಠಿಯಲ್ಲಿ ಎಎಸ್ಪಿ ಸುಧಾಕರ್ ಎಸ್ ನಾಯಕ್, ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಅಮ್ಮುಂಜೆ ಪ್ರಭಾಕರ್ ನಾಯಕ್, ಕಾರ್ಯದರ್ಶಿ ಡಾಕ್ಟರ್ ವಿಜಯೇಂದ್ರ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ. ಕೇರಳ ವ್ಯಾಪಾರಿ ಏಕೋಪನ ಸಮಿತಿ ಮಂಜೇಶ್ವರ ಘಟಕದ ವತಿಯಿಂದ ವ್ಯಾಪಾರಿ ದಿನವನ್ನು ಭವ್ಯವಾಗಿ ಆಚರಿಸಲಾಯಿತು. ಸಮಿತಿಯ ಅಧ್ಯಕ್ಷ ಬಶೀರ್ ಕನಿಲಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವ್ಯಾಪಾರಿ ದಿನದ ಅಂಗವಾಗಿ ವಿವಿಧ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಆಕರ್ಷಣೆಯಾಗಿ ಪರಿಸರ ಶುಚೀಕರಣ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮಂಜೇಶ್ವರ ಬ್ಲಾಕ್ ಪಂಚಾಯತ್ನ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಹಮೀದ್ ಉದ್ಘಾಟನೆ ನೆರವೇರಿಸಿದರು. ಪರಿಸರದ ಸ್ವಚ್ಛತೆ ಸಮುದಾಯದ ಹಿತಕ್ಕಾಗಿ ಅತ್ಯಂತ ಅಗತ್ಯ. ವ್ಯಾಪಾರಿಗಳು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ಇರುವುದು ಪ್ರಶಂಸನೀಯ ಎಂದು ಹೇಳಿದರು. ಆಗಸ್ಟ್ 9 ವ್ಯಾಪಾರಿ ಡೇ ಅನ್ನು ಆಚರಿಸುತ್ತಾ ಇದ್ದೇವೆ. ನಮಗೆ ನಮ್ಮ ಬೇಡಿಕೆಗೆ ಅನುಸರಿಸಿ ಕೇಂದ್ರ ಸರ್ಕಾರ ರಾಜನಾಥ್ ಸಿಂಗ್ ರವರು ಆಗಸ್ಟ್ 9 ಆ ದಿನವನ್ನು ವ್ಯಾಪಾರಿಗಳ ಡೇ, ವ್ಯಾಪಾರಿ ದಿನ ಅಂತೇಳಿ ಆಚರಿಸಲಿಕ್ಕೆ ನಮಗೆ ಕರೆಗೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಕೇರಳ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ರಾಜ್ಯಾದ್ಯಂತ ಆಗಸ್ಟ್ 9 ವ್ಯಾಪಾರಿ ಡೇ ಆಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ಜೀವಕಾರುಣ್ಯ ಪ್ರವರ್ತನೆಗಳನ್ನು, ಅದೇ ರೀತಿ ಸಮಾಜ ಸೇವೆಗಳನ್ನು, ಶುಚೀಕರಣ ಕಾರ್ಯಕ್ರಮದಲ್ಲಿ ತೊಡಗಿ ಇಂತಹ ಹಲವು ಜನಸೇವಂತಹ ಕಾರ್ಯಕ್ರಮವನ್ನು ನಡೆಸುತ್ತಾ ಈ ವ್ಯಾಪಾರಿ ದಿನವನ್ನು ವ್ಯಾಪಾರಿಗಳು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕೆಂದರೆ ನಾವು ಈಗ ವ್ಯಾಪಾರಿಗಳು ಜೀವನದಲ್ಲಿ ತುಂಬಾ ಸಂಕಷ್ಟಗಳನ್ನು. ಈ ಸಂದರ್ಭ ಸಂಘಟನೆಯ ನೇತಾರರಾದ ಹಸೈನಾರ್, ದಯಾನಂದ ಬಂಗೇರ, ಕುಮುದ, ಸುದರ್ಶನ್ ಜೈನ್, ಸಲಾಂ ತಾಜ್, ಗೋಲ್ಡ್ ಕಿಂಗ್ ಅಶ್ರಫ್, ಅನ್ಸಾರ್, ಪ್ರವೀಣ್ ಶೆಟ್ಟಿ ಸೇರಿದಂತೆ ಸಂಘಟನೆಯ ಸದಸ್ಯರು, ಸ್ಥಳೀಯ ವ್ಯಾಪಾರಿಗಳು ಹಾಗೂ ವಿವಿಧ ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಪರಿಸರ സംരക്ഷಣೆಯ മഹത്വವನ್ನು ಒತ್ತಿ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. മുഖ്യത്തിൽ ഇന്ന് രാവിലെ വ്യാപാരി ഡേ ആചരിക്കുന്നതോടൊപ്പം 10 മണിക്ക് യൂണിറ്റിന്റെ അധ്യക്ഷൻ ബഷീർ കനില അവർ ഫ്ലാഗ് വാസിംഗ് ആക്കലോടുകൂടി, പതാക ഉയർത്തലോടുകൂടി
ഇന്നത്തെ വ്യാപാരി ഡേ ഉദ്ഘാടനം ചെയ്തു. അതോടൊപ്പം പൊതുജനങ്ങൾക്ക് പായസ വിതരണം, അത് കഴിഞ്ഞ് ശുചിത്വമാണ് നമ്മുടെ ഈ വസങ്കടി ടൗണിനെ, മഞ്ചേശ്വര ടൗണിനെ ശുചിത്വ കൊണ്ട് എന്ന് പറഞ്ഞാൽ വേസ്റ്റ് കളക്ട് ചെയ്ത് ശുചിത്വത്തിൽ നിൽക്കാനുള്ള ഒരു മാതൃകപരമായ ഒരു പരിപാടിയാണ് ഇന്ന് കേരള വ്യാപാരി വ്യവസായ ഏകോപന സമിതി ಮಂಜೇಶ್ವರ ಯೂನಿಟ್ ನಡೆಸಿಟ್ಟುള്ളത്. ರೆಹಮಾನ್ ಉದ್ದೇವರ V4 ನ್ಯೂಸ್ ಮಂಜೇಶ್ವರ. ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಚುನಾವಣಾ ಆಯೋಗದ ತಪ್ಪುಗಳನ್ನು ಬಹಿರಂಗಪಡಿಸಿರುವ ರಾಹುಲ್ ಗಾಂಧಿಯವರ ಪ್ರಶ್ನೆಗಳಿಗೆ ಉತ್ತರಿಸುವ ಹೊಣೆ ಚುನಾವಣಾ ಆಯೋಗದ್ದಾಗಿದೆ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಹುದ್ದೆಗಳಿಂದ ತಪ್ಪುಗಳಾದಾಗ ಅದನ್ನು ಪ್ರಶ್ನಿಸುವುದು ವಿಪಕ್ಷದ ಕರ್ತವ್ಯ. ಅದನ್ನು ರಾಹುಲ್ ಗಾಂಧಿ ಮಾಡಿದ್ದು ಅವರನ್ನು ಬೆಂಬಲಿಸುವುದಾಗಿ ಮಾಜಿ ಸಚಿವ ರಮಾನಾಥ ರೈ ಅವರು ಹೇಳಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ತರುವಲ್ಲಿ ರಾಹುಲ್ ಗಾಂಧಿಯ ಪ್ರಶ್ನೆಗಳು, ಅವರು ಬಹಿರಂಗಪಡಿಸಿರುವ ಮತದಾರರ ಪಟ್ಟಿಯಲ್ಲಿನ ತಪ್ಪುಗಳು ಚರ್ಚೆಯ ವಿಚಾರವಾಗಿದೆ. ಇದಕ್ಕೆ ಚುನಾವಣಾ ಆಯೋಗದಿಂದ ಉತ್ತರ ಬೇಕಾಗಿದೆ. ಆದರೆ ಬಿಜೆಪಿ ಉತ್ತರಿಸುತ್ತಿದೆ. ಈ ಕುರಿತು ಲಿಂಬಾವಳಿಯವರು ನೀಡಿರುವ ಉತ್ತರ ಚುನಾವಣಾ ಆಯೋಗದ ತಪ್ಪು ಒಪ್ಪಿಕೊಂಡು ಪುಷ್ಟೀಕರಣ ನೀಡುವ ಕೆಲಸವಾಗಿದ್ದು ಇದು ಗಂಭೀರ ವಿಚಾರ ಎಂದವರು ಹೇಳಿದರು. ಈಗ ಬಿಹಾರದಲ್ಲಿ ನಡೆತಕ್ಕ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಗಮನಿಸಿಕೊಂಡು ಮುಂದಕ್ಕೆ ಈ ತರ ಆಗಬಾರ್ದು. ನನ್ನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಚುನಾವಣಾ ಆಯೋಗದ ಮತದಾರ ಪಟ್ಟಿಯ ಶುದ್ಧೀಕರಣದ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ, ಅದಕ್ಕೆ ಬಹುಶಃ ಹೊಣೆಗಾರರಾಗಿರ್ತಕ್ಕಂಥ ಯಾರು ಅದನ್ನ ವಹಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಅಧಿಕಾರಶಾಹಿಯಲ್ಲಿ ಇರ್ತಕ್ಕಂಥವ್ರು ಇದಕ್ಕೆ ಉತ್ತರವನ್ನ ಕೊಡುವುದಕ್ಕಿಂತ ಮೊದಲಾಗಿ ಬಹುಶಃ ಚುನಾವಣಾ ಆಯೋಗ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಅವರು ಹೇಳಿದ್ದಾರೆ 10 ವರ್ಷದ ಮತದಾರ ಪಟ್ಟಿಯ ಸಂಪೂರ್ಣವಾದಂತ ಆಡಿಯೋವನ್ನ ನಾವು ಜನತೆಗೆ ಇಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಮಾತೃಕಾ ಮಾಧ್ಯಮ ಸ್ನೇಹಿತರು ಕೂಡ ನೋಸ್ ಫೋರ್ ನ್ಯೂಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ತರ ಆಗುತ್ತೆ ಅನ್ನೋದನ್ನ ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಪ್ರಾರ್ಥನೆ ಕೂಡ ಎಲ್ಲಿ ಆಗುತ್ತೆ ಬಹುಶಃ ನಮಗೂ ಜವಾಬ್ದಾರಿ ಇದೆ. ಇವತ್ತು ಮತದಾರ ಪಟ್ಟಿ ಶುದ್ಧೀಕರಣ ಮಾಡತಕ್ಕಂಥದ್ದು ಕೆಲಸ ಆಗ್ಬೇಕಾಗಿದೆ. ಇವತ್ತು ಬೇರೆ ಬೇರೆ ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಯಾವ ರೀತಿ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರಿಂದಾಗಿ ನಾನು ರಾಹುಲ್ ಗಾಂಧಿ ಅವರ ಈ ಒಂದು ಏನು ಮತದಾರ ಪಟ್ಟಿಯ ಇಲ್ಲಿ ಆಗಿರ್ತಕ್ಕ ಲೋಪಶಗಳನ್ನ ಹೇಳಿದ್ದಾರೆ, ಅದಕ್ಕೆ ಸಹಮತವನ್ನ ನಾವು ಸಣ್ಣ ಮಟ್ಟಿನಲ್ಲಿ ಈ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಇದನ್ನ ಅವರ ಏನು ಬೆಂಬಲಕ್ಕೆ ನಿಲ್ಬೇಕಾದ ಅಗತ್ಯ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ, ನವೀನ್ ಡಿಸೋಜಾ, ಇಬ್ರಾಹಿಂ ನವಾಸ್, ಆರ್ಕೆ ಪೃಥ್ವಿರಾಜ್, ಬಿಎಂ ಅಬ್ಬಾಸ್ ಆಲಿ, ಸುಹಾನ್ ಆಳ್ವಾ, ಜಯಶೀಲ ಅಡ್ಯಂತಾಯ, ಅಶೋಕ್ ಡಿಕೆ, ಪ್ರೇಮ್ ಬಳ್ಳಾಲ್ಬಾಗ್, ಶಬೀರ್ ಎಸ್, ಯಶವಂತ್ ಪ್ರಭು, ಫಯಾಜ್ ಅಮೇಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 ನ್ಯೂಸ್, ಮಂಗಳೂರು. ರಸ್ತೆ ಅಭಿವೃದ್ಧಿಯ ಗುಣಮಟ್ಟವನ್ನು ಜವಾಬ್ದಾರಿಯುತರು ಗಮನಿಸದ ಹಿನ್ನೆಲೆಯಲ್ಲಿ ರಸ್ತೆ ಅವ್ಯವಸ್ಥೆ ಉಂಟಾಗಿದೆ. ರಸ್ತೆ ಗುಂಡಿಗೆ ಬಿದ್ದು ಅಪಘಾತಗಳಾದಾಗ ಪ್ರತಿಭಟನೆಗಳಿಗೆ ಕರೆ ನೀಡಿದಾಗ ಲೋಕೋಪಯೋಗಿ ಇಲಾಖೆ ಕಾರ್ಯದರ್ಶಿಗಳಿಗೆ ಶಾಸಕರು ಪತ್ರ ಬರೆಯುತ್ತಾರೆ. ಅದು ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತದೆ. ಆದರೆ ಈ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕಾರ್ಯಗಳಾಗುತ್ತಿದೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಸ್ ಹೇಳಿದರು. ಹೊಂಡ ಬಿದ್ದಿರುವ ಚೆಂಬುಗುಡ್ಡೆ ಕುತ್ತಾರು ಮುಖ್ಯ ರಸ್ತೆಯ ಅವ್ಯವಸ್ಥೆ ಖಂಡಿಸಿ ಡಿವೈಎಫ್ಐ ನೇತೃತ್ವದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮೆಡಿಕಲ್ ಹಬ್ ಇರುವಂತಹ 4-5 ಮೆಡಿಕಲ್ ಕಾಲೇಜುಗಳು ಇರುವಂತಹ ಈ ಮುಖ್ಯ ರಸ್ತೆಯಲ್ಲಿ ಅನೇಕ ವರ್ಷದ ಬೇಡಿಕೆಯ ಪ್ರತಿಫಲವಾಗಿ ಇವತ್ತು ಚತುಷ್ಪಥ ರಸ್ತೆಯಾಗಿ ಅಭಿವೃದ್ಧಿ ಆಗ್ತಾ ಇದೆ. ಈ ಅಭಿವೃದ್ಧಿಯನ್ನ ಜನ ಬಯಸಿದ್ರು. ಆದರೆ ಅಭಿವೃದ್ಧಿಯ ಗುಣಮಟ್ಟ ಮತ್ತು ಅದನ್ನು ನೋಡ್ತಕ್ಕಂಥವರ ಬೇಜವಾಬ್ದಾರಿತನ ಇವತ್ತು ಸ್ಪಷ್ಟವಾಗಿ ಅಭಿವೃದ್ಧಿ ಅಂದ್ರೆ
ಇವತ್ತು ಜೇಬು ತುಂಬಿಸಿಕೊಳ್ಳುವುದು ಎನ್ನುವುದು ಈ ಒಂದು ಚಂಬುಗುಡ್ಡೆಯಿಂದ ಕುತ್ತಾರವರೆಗಿನ ರಸ್ತೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಡಿವೈಎಫ್ಐ ಉಳ್ಳಾಲ ತಾಲೂಕು ಅಧ್ಯಕ್ಷ ಅಡ್ವೊಕೇಟ್ ನಿತಿನ್ ಕುತ್ತಾರ್ ಮಾತನಾಡಿ, ಇಲ್ಲಿನ ಶಾಸಕರು ಟೋಲ್ ಮುಕ್ತ ರಸ್ತೆ ಎಂದು 100 ಮೀಟರಿಗೊಂದು ಬ್ಯಾನರ್ ಅಳವಡಿಸುತ್ತಾರೆ. ಈ ರಸ್ತೆಯಲ್ಲಿ ಸಂಚರಿಸುವಾಗ ದಿನಂಪ್ರತಿ ಹಲವಾರು ಅಪಘಾತ ಸಂಭವಿಸುತ್ತದೆ. ಕಳೆದ ವರ್ಷ ಒಂದು ಮಹಿಳೆಯ ಜೀವವೂ ಹೋಗಿದೆ. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಎಂದರು. ಒಂದು ಅವೈಜ್ಞಾನಿಕವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ, ಗುತ್ತಿಗೆಗಾರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾದದ್ದು ಯಾರು? ಇಲ್ಲಿರುವಂತಹ ವಿರೋಧ ಪಕ್ಷ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಜೆಪಿಗಳ ಶಾಸಕರಿದ್ದರು ಇದೆ. ಉಳ್ಳಾಳದಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಆದರೆ ನಿಮ್ಮ ಕೆಲಸವೇನು? ಹಿಂದುತ್ವ ಹೆಸರಿನಲ್ಲಿ ರಾಜಕೀಯನ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಹಬ್ಬಿಸುವಂತ ಕೆಲಸ ಮಾತ್ರವಾ? ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಕರ್ತವ್ಯವೇನು? ರಸ್ತೆ ಹದಗೆಟ್ಟಾಗ, ಜನರ ಪರಿಸ್ಥಿತಿ ಹದಗೆಟ್ಟಾಗ, ರಸ್ತೆಗೆ ಗುಂಡಿಗೆ ಬಿದ್ದು ಜನರ ಮೃತರಾದ ಸಂದರ್ಭದಲ್ಲಿ ನಿಮ್ಮ ಕೆಲಸ ಏನು? ನೀವು ವಿರೋಧ ಪಕ್ಷದವರಾಗಿ ನಿಮ್ಮ ಕೆಲಸವನ್ನು ನಾವು ಒಟ್ಟು ಮಾಡಬೇಕಾಗಿದೆ. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಉಳ್ಳಾಲ ತಾಲೂಕು ಕೋಶಾಧಿಕಾರಿ ಅಶ್ವಾಕ್ ಅಲೇಕಳ, ಉಪಾಧ್ಯಕ್ಷರಾದ ಅಶ್ರಫ್ ಹರೇಕಳ, ರಜಾಕ್ ಮುಡಿಪು, ರಾಣಿಯಬ್ಬಕ್ಕ ಬಸ್ ನೌಕರರ ಸಂಘದ ಅಧ್ಯಕ್ಷ ಅಲ್ತಾಫ್ ಮುಡಿಪು, ಕಾರ್ಯದರ್ಶಿ ಜಗದೀಶ್, ಕಾರ್ಮಿಕ ಮುಖಂಡರಾದ ಜನಾರ್ದನ ಕುತ್ತಾರ್, ರೋಹಿದಾಸ್ ಭಟ್ನಗರ, ಇಬ್ರಾಹಿಂ ಮದಕ, ಸುಂದರ ಕೆಂಪುಗುಡ್ಡೆ, ಚಂದ್ರಹಾಸ ಪಿಲಾರ್, ರಫೀಕ್ ಹರೇಕಳ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಲ್ಲಿ ಬಾಂಧವ್ಯ ಮಕ್ಕಳ ಅಭಿವೃದ್ಧಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಕೇಂದ್ರವನ್ನು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ಮತ್ತು ಫಸ್ಟ್ ನ್ಯೂರೋ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಾಜೇಶ್ ಶೆಟ್ಟಿಯವರು ಉದ್ಘಾಟಿಸಿದರು. ಈ ವೇಳೆ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ಅವರು ಪ್ರಾರ್ಥನೆಯನ್ನು ನೆರವೇರಿಸಿ ಆಶೀರ್ವಚಿಸಿದರು. ಯುಟಿಲಿಟಿ ಕಟ್ಟಡದ 3ನೇ ಮಹಡಿಯಲ್ಲಿ ಬಾಂಧವ್ಯ ಮಕ್ಕಳ ಸಮಗ್ರ ಆರೈಕೆಯ ಕೇಂದ್ರ ಕಾರ್ಯಾಚರಿಸಲಿದೆ. ಸಂಸ್ಥೆಯ ದಶಮಾನೋತ್ಸವ ಸ್ಮಾರಕ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಫಸ್ಟ್ ನ್ಯೂರೋ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಾಜೇಶ್ ಶೆಟ್ಟಿಯವರು ಫಾದರ್ ಮುಲ್ಲರ್ ಸಂಸ್ಥೆಯೊಂದಿಗೆ ಸಂಪರ್ಕವನ್ನು ನೆನಪಿಸಿಕೊಂಡ ಅವರು ಈ ಕೇಂದ್ರ ಮಂಗಳೂರಿಗೆ ವರದಾನವಾಗಿದೆ ಎಂದರು. We need to create awareness among the kindergarten and primary school teachers who are vital in identifying these children and target them for early intervention. There is no point treating him when he is 18 or 20. He should be treated at 5 or 7 years. That's where the best outcomes can be got. These teachers who teach in the kindergarten and primary school have to be trained to identify these children. They will be able to identify. They know, over years they know this child there is some abnormality in this child. It is our duty to train them and help them identify these children. And then training these teachers should be our first goal. So we need to have some kind of a program where we involve all the kindergarten teachers, primary school teachers and train them how to identify various kind of disabilities. ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Children at a very young age are the ones who are amenable for pruning. We can actually make their life when we intervene when they are very small. So I think this is the right target group that we have chosen. We are actually focusing our attention on integral development
an integral development of a person. It's not only addressing one problem and leaving at that. The motto of Father Mullah is heal and comfort. So heal and comfort includes the integral person. It is not only healing, but after healing we should see that this person is comfortable. This person is happy. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಡಾಕ್ಟರ್ ಮೈಕಲ್ ಸಾಂತುಮೇಯರ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ಜೀವನ್ ಸಿಕ್ವೆರಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಫಾದರ್ ವಿಲಿಯಂ ಡಿಸೋಜಾ, ವೈದ್ಯಕೀಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ಕಾಲೇಜಿನ ವಾಕ್ ಮತ್ತು ಶ್ರವಣ ವಿಭಾಗದ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಿಂಥಿಯಾ ಸಾಂತುಮೇಯರ್ ಅವರು ನಿರೂಪಿಸಿದರು. ಪೀಡಿಯಾಟ್ರಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೀಸನ್ ಗ್ಲೇನ್ ಡಿಸೋಜಾ ಅವರು ಧನ್ಯವಾದ ಸಮರ್ಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ತಂದೆಯ ಮಗನನ್ನು ಕೊಲೆ ಮಾಡಿ ಬಚ್ಚಲು ಗುಂಡಿಗೆ ಹಾಕಿ ಮುಚ್ಚಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಲೂರಿನ ಹಂಚೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ತಂದೆ ಮತ್ತು ಮಗನ ನಡುವೆ ಜಗಳವಾಗಿ ತಂದೆ ಮಗನನ್ನು ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದ್ದು ಸಾವಿಗೆ ರೋಚಕ ತಿರುವು ಪಡೆದುಕೊಂಡಿದೆ. ಬಿಜಿ ರಘು ಅಲಿಯಾಸ್ ಹೇಮರಾಜ್ ಕೊಲೆಯಾದ ಮಗ. ತಂದೆ ಗಂಗಾಧರ್ ಮಗನನ್ನು ಕೊಲೆ ಮಾಡಿದ ವ್ಯಕ್ತಿ. ತಂದೆಯ ಸಾವಿಗೆ ಮಗ ಬರಲಿಲ್ಲವೆಂದು ಅನುಮಾನಗೊಂಡ ಸೋದರ ಮಾವ ಗಂಗಾಧರ್ 2ನೇ ಮಗ ರೂಪೇಶ್ನನ್ನು ವಿಚಾರಿಸಿದಾಗ ಸತ್ಯ ಬಾಯಿ ಬಿಟ್ಟಿದ್ದಾನೆ. ಸತ್ಯ ತಿಳಿದ ಸೋದರ ಮಾವ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದೂರಿನ ಮೇರೆಗೆ ಪ್ರಮೋದ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸಕಲೇಶಪುರ ಎಸಿ ಶ್ರುತಿ ಹಾಗೂ ಆಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಇಂದು ಹೂತು ಹಾಕಿದ್ದ ಶವವನ್ನು ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಯಿತು. 2 ವರ್ಷ ಕಳೆದರೂ ಕೊಲೆಯಾಗಿರುವ ವಿಷಯ ಸಂಬಂಧಿಕರಿಗಾಗಲಿ ಹಾಗೂ ಗ್ರಾಮಸ್ಥರಿಗಾಗಲಿ ತಿಳಿದಿಲ್ಲ. ಬಸವನಹಳ್ಳಿ ಗ್ರಾಮದಲ್ಲಿ ರಘು ಅನ್ನೋರು ಸನ್ ಆಫ್ ಗಂಗಾಧರ್ 1-2 ವರ್ಷದ ಹಿಂದೆ ನಮ್ಮ ಕೊಲೆ ಮಾಡಿದ್ದಾರೆ, ತಂದೆನೇ ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿಬಿಟ್ಟು ಹೂತಾಕಿದ್ದಾರೆ ಅಂತ ಅವ್ರ ಸೋದರ ಮಾವ ಅವರು ಒಂದು 4 ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು FIR ರಿಜಿಸ್ಟರ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ನಮಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ, ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸುಮೇಷನ್ ಮಾಡಬೇಕು, ಬಾಡಿಯನ್ನು ಹೊರಗೆ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು AC ಆಫೀಸ್ಗೆ. ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟನ್ನು ಕೊಟ್ಬಿಟ್ಟು ಈ ದಿನ ನಾವು ಎಕ್ಸುಮೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ. ಇಲ್ಲಿ ಬಂದು ಎಂಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ರಘು ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ಥರ ಕೊಲೆ ಮಾಡಿದ್ರು, ಅವ್ರ ತಂದೆನೂ ಸಹ ಈಗ ತೀರ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅವ್ರ ಮನೆ ಹಿಂದೆನೆ ಏನು ಪಿಟ್ ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹೂತಾಕಿದ್ರು ಅಂತ ಮಾಹಿತಿ ಇತ್ತು. ಅಲ್ಲಿ ಜಾಗನೂ ತೋರಿಸಿದ್ರು. ಅದ್ರ ಬೇಸಿಸ್ ಮೇಲೆ ಬಾಡಿನ ತೆಗೆದಿದ್ದೀವಿ. ಬಾಡಿ ತೆಗೆದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಈಗ ನಮಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನ ನಮ್ಮ ಫೊರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರು ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವ್ರಿಗೆ ರಿಪೋರ್ಟ್ನ ಕೊಡ್ತಾರೆ. ಸೊ ಫೈನಲ್ ರಿಪೋರ್ಟ್ನ ಪೊಲೀಸ್ ಅವರು ಸಬ್ಮಿಟ್. ಯೋಗೀಶ್ ಪಿಜೆ, ವಿ4 ನ್ಯೂಸ್, ಹಾಸನ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.